ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಡಿ ಲಾಗ್ಸ್. ವೀಕ್ಷಕರೇ, ಲಾಗ್ ಮಾಡದೆ ತುಂಬ ದಿವಸ ಆಯಿತು. ಯಾಕಂದರೆ ಪುರ್ಸೊತ್ತೇ ಇರಲಿಲ್ಲ, ಫ್ರೀ ಇತ್ತು ಆದರೆ ಮಾಡಲಿಕ್ಕೆ ಹೋಗಿರಲಿಲ್ಲ. ನಮ್ಮದು ಹಾಲು ಫೋನಿನ ಕಾರ್ಯಕ್ರಮವೇ ಆಗ್ತಾಯಿತ್ತು. ಹಾಗೆ ಇವತ್ತು ತುಂಬ ದಿನ ಆಯಿತು, ಒಂದು 2 ವಾರ ತನಕ ಆಯಿತು ಲಾಗ್ ಮಾಡದೆ. ಹಾಗೆ ಇವತ್ತು ಮಾಡುವ ಅಂತೇಳಿ, ಹಾಗೆ ಇವತ್ತು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಪಾರ್ಸಲ್ ತೆಗೊಳ್ಳಿಕ್ಕೆ ಅಂತೇಳಿ. ಯಾಕೆಂದರೆ KSRTC ಬಸ್ ಸ್ಟ್ಯಾಂಡಿಗೆ ಹಾಗೆ ಈಗ ಹೊರಡೋದು. ಈಗ ಹೊರಟೆಲ್ಲ ರೆಡಿಯಾಗಿದೆ, ಇನ್ನು ಹೋಗೋದು ಅಂತೇಳಿ. ನೋಡೋ ವೀಕ್ಷಕರೇ, ಅಲ್ಲೆಲ್ಲ ಏನೆಲ್ಲ ಆಗ್ತದೆ ಅಂತ. KSRTCಗೆ ಒಂದು ಪಾರ್ಸಲ್ ಕೊಡಲಿಕ್ಕೆ ಇಬ್ಬರು ಬಂದದ್ದು ಇವತ್ತು. ಒಂದು ವಯರನ್ನು ಮೂಡಿಗೆರೆಗೆ ಪಾರ್ಸಲ್ ಮಾಡಲಿಕ್ಕೆ ಅಂತ ಆಗಿ ನಮ್ಮ ಬಸ್ ಬಂತು, ಪಾರ್ಸಲ್ ಇದು ಬಸ್ ಬಂತು. ಅದೇಕಂತ ಹೇಳಿದ್ರೆ ಫೋನ್ ಮಾಡ್ಕೊಳ್ತೇನೆ, ನಾನು ಬರ್ತೇನೆ. ನಮ್ಮ ಪಾರ್ಸಲ್ ಇತ್ತು, ಬಸ್ ಬಂತು. ಹಾಗೆ ನಾವೀಗ ಬಸ್ಸಿನ ಕಡೆ ಹೋಗುವ. ನಮ್ಮ ಅವರು ಇಲ್ಲಿ ನಿಂತ್ಕೊಂಡಿದ್ದಾರೆ, ನೋಡುವ. ಬಸ್ಸಿನ ಹತ್ತಿರ ಬಂದೆ, ನೋಡೋ ಕಂಡಕ್ಟರ್ ಕಾಣ್ತಿದ್ದಾರೆ. ಇದು ಮಾವನ ಮನೆಗೆ ಹೋಗಿರುವಾಗಲ್ಲಿ ಆಟಿಕೆಲಿಂದ ಬರುತ್ತಿದ್ದಾರೆ. ಇಲ್ಲಿ ನೋಡಿ, 3-4 ಜನ ಇದ್ದಾರೆ. ಕರೀರಿ, ಆಟಿಕೆಲಿಂದ ಗಮ್ಮತ್ತುಂಡಿ. ಇದು ಶುಕ್ರವಾರ ವರಲಕ್ಷ್ಮಿ ಪೂಜೆಗೆಲ್ಲ ಹೂವೆಲ್ಲ ಕಟ್ಟಿ ರೆಡಿ ಮಾಡ್ತಿದ್ದಾರೆ ನಾಳೆಗೆ ಇಬ್ಬರು ಸೇರಿ. ನಮ್ಮ ಮನೆಯಲ್ಲಿ ನೂಲ ಶ್ರವಣದ ಪೂಜೆ ಎಲ್ಲ ಆಗಿ ಆಯಿತು. ಇನ್ನು ಊಟಕ್ಕೆ ರೆಡಿ ಆಗಿದೆ. ಈಗ ಊಟ ಮಾಡಲಿಕ್ಕೆ ರೆಡಿ ಆಯಿತು, ಇನ್ನು ಊಟ ಮಾಡೋದು. ನಮ್ಮದು ಸ್ವಲ್ಪ ಚಿಕ್ಕ ಲಾಗ್ ಆಗಿ ಟೈಮ್ ಇರಲಿಲ್ಲ. ಹಾಗೆ ಹೋಗಿ ಸಾಯಿತು, ಬಂದು ಸಾಯಿತು. ಯಾಕೆಂತ ಹೇಳಿದರೆ ಸ್ವಲ್ಪ ಬಿಸಿಲು ಇತ್ತು, ಇಲ್ಲದ್ರೆ ಮಳೆ ಇರ್ತಿತ್ತು. ಬಿಸಿಲು ಮಳೆ ಅಂತೇಳಿ ಬರ್ತಾಯಿತ್ತು. ಆದರೆ ಇವತ್ತು ಸ್ವಲ್ಪ ಬಿಸಿಲಿದ್ದ ಕಾರಣ ಬೇಗ ಹೋಗಿ ಬರಲಿಕ್ಕೆ ಇತ್ತು. ಹಾಗೆ ಬೇಗ ಹೋಗಿ ಬಂದಾಗ ಮತ್ತು ಜಾಸ್ತಿ ಈಗ ಟೈಮ್ಸ್ ಇಲ್ಲ, ಬೇರೆ ಲಾಗ್ ಮಾಡುವಷ್ಟು ಪುರ್ಸೊತ್ತಿಲ್ಲ. ಹಾಗೆ ಆಗಿದೆ ಅಂತ. ಇನ್ನು ಸ್ವಲ್ಪ ಫ್ರೀ ಆಗುವಾಗ ಮಾಡಬೇಕು ಅಂತೇಳಿ
ನೋಡುವ ವೀಕ್ಷಕರೇ, ಇವತ್ತಿದ್ದು ಲಾಗು ಇಷ್ಟಕ್ಕೆ ಸಾಕು ಅಂತೇಳಿ, ಚಿಕ್ಕದು ಲಾಗು.